ಮಾಜಿ ಸಚಿವ ಕಾಂಗ್ರೆಸ್ ನಾಯಕ ಪ್ರಮೋದ್ ಮಧ್ವರಾಜ್ಗೆ ಬಿಜೆಪಿಗೆ ಸೇರಲು ಇದ್ದ ಅಡೆತಡೆಗಳು ನಿವಾರಣೆಯಾಗಿವೆ. ಉಡುಪಿ ಜಿಲ್ಲಾ ಬಿಜೆಪಿಯಿಂದ ಅವರು ಬಿಜೆಪಿಗೆ ಸೇರ್ಪಡೆಯಾಗಲು ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ರಾಜ್ಯ ನಾಯಕರ ಒಪ್ಪಿಗೆಯಷ್ಟೇ ಬಾಕಿ ಉಳಿದಿದೆ. ಉಡುಪಿಯಲ್ಲಿ ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯಕ್, ಪ್ರಮೋದ್ ಮಧ್ವರಾಜ್ ಬಿಜೆಪಿ ಸೇರ್ಪಡೆ ಬಗ್ಗೆ ಹಲವು ಸುತ್ತಿನ ಮಾತುಕತೆಗಳಾಗಿವೆ. ಜಿಲ್ಲಾ ಬಿಜೆಪಿಯಿಂದ ಒಪ್ಪಿಗೆ ಸೂಚಿಸಿ ನಿರ್ಣಯ ಮಾಡಿ ರಾಜ್ಯ ನಾಯಕರಿಗೆ ಕಳಿಸಿದ್ದೇವೆ. ರಾಜ್ಯ ನಾಯಕರ ಒಪ್ಪಿಗೆಗಾಗಿ ಕಾಯಲಾಗ್ತಾ ಇದೆ ಎಂದು ಹೇಳಿದ್ದಾರೆ. ನಾವೆಲ್ಲ ಚರ್ಚೆ ಮಾಡಿ ಪಕ್ಷಕ್ಕೆ ಕಾರ್ಯಕರ್ತ ಯಾನೇ ಬರಲ್ಲ, ಯಾವ ನಾಯಕರು ಆನೆ ಬರಲ್ಲ, ಕಾರ್ಯಕರ್ತ ಆನೆ ಬರಲ್ಲ. ನಮ್ಮ ಪಕ್ಷ ಇರದೇ ಕಾರ್ಯಕರ್ತರ ಆಧಾರ ಅದು ಅವರು ಆಲೋಚನೆ ಮಾಡ್ಬೇಕು, ಅದನ್ನು ನಾವು ಚರ್ಚೆ ಮಾಡೋದಿಲ್ಲ. ಆದ್ರೆ ನಮ್ಮ ಪಕ್ಷಕ್ಕೆ ಬರುವವ್ರನ್ನ, ನಮ್ಮ ಸಿದ್ಧಾಂತ ಒಪ್ಪಿ ಬರುವವ್ರನ್ನ ಸ್ವಾಗತ ಮಾಡ್ಬೇಕು. ಅದು ಪ್ರಮೋದ್ ಮಧ್ವರಾಜ್ ಬರಲಿ, ನಾಳೆ ಇನ್ನೊಬ್ರು ಬರಲಿ, ನಾವು ಸ್ವಾಗತ ಮಾಡ್ತೇವೆ. ಆದ್ರೆ ನಮ್ಗೆ ಬಲ ಇರೋದು ನಮ್ಮ ಕಾರ್ಯಕರ್ತ. ಅವರು ಒಬ್ಬರಲ್ಲ, ನಿಮ್ಮ ಮತ್ತೆ ಕಾಂಗ್ರೆಸ್ ನಾಯಕರು ಭಾರತೀಯ ಜನತಾ ಪಾರ್ಟಿ ಕಡೆಗೆ ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ರಾಜ್ಯ ಸಮಿತಿಯ ಗಮನಕ್ಕೆ ತಂದು ತರ್ತೇವೆ. ಅವರನ್ನು ಏನು ತೀರ್ಮಾನ ಮಾಡ್ತಾರೆ ಅದರ ಬಗ್ಗೆ ನಮ್ಮ ರಾಜ್ಯದಲ್ಲಿ ದಿನೇ ದಿನೇ ಬಿಜೆಪಿಗೆ ಸೇರ್ಪಡೆ ಆಗುವವರ ಪಟ್ಟಿ ಬೆಳೀತಾ ಇದೆ. ಅದರಿಂದ ಯಾರು ಸೇರ್ತಾರೆ, ಯಾವಾಗ ಸೇರ್ತಾರೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಪ್ರಮೋದ್ ಮಧ್ವರಾಜ್ ಒಂದು ಹಂತದ ಮಾತುಕತೆಯನ್ನು ಮುಗಿಸಿ ನಾವು ರಾಜ್ಯಕ್ಕೆ ನಮ್ಮ ಒಪಿನಿಯನ್ ಹೇಳಿದ್ವಿ. ಆದರೆ ಈ ಬಗ್ಗೆ ಪ್ರಮೋದ್ ಮಧ್ವರಾಜ್ ಮಾಧ್ಯಮಗಳಿಗೆ ಮಾಹಿತಿ ನೀಡಲು ನಿರಾಕರಿಸಿದ್ದಾರೆ. ಸುದ್ದಿಗಾರರು ಬಿಜೆಪಿ ಪಕ್ಷ ಸೇರ್ಪಡೆಗೊಳ್ಳುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಮಧ್ವರಾಜ್ ಪ್ರಸ್ತುತ ಏನನ್ನ ಪ್ರಸ್ತಾಪಿಸಿಲ್ಲ, ಈ ಬಗ್ಗೆ ಅತಿ ಶೀಘ್ರದಲ್ಲೇ ಸುದ್ದಿಗೋಷ್ಠಿ ನಡೆಸಿ ಪ್ರತಿಕ್ರಿಯಿಸುವುದಾಗಿ ಹೇಳಿದ್ದಾರೆ. ಹೊಸದಲ್ಲ, ನನ್ನ ಬಗ್ಗೆ ಚರ್ಚೆ ಮಾಡುವುದು, ನನ್ನ ಪರವಾಗಿ ನನ್ನ ವಿರೋಧವಾಗಿ ಚರ್ಚೆ ಮಾಡುವಂಥದ್ದು ಇದು ಹೊಸದಲ್ಲ. ಇದು ಹಳೆಯ ಪ್ರಕ್ರಿಯೆ ಮುಂದುವರಿತಾ ಇದೆ. ಈಗ ಬಿಜೆಪಿಯಲ್ಲಿ ಹೇಳ್ತಿದ್ದಾರೆ ರಾಜ್ಯ ಮಟ್ಟದಲ್ಲೆಲ್ಲ ಚರ್ಚೆ ಆಗಿದೆ ಅಂತ. ನನಗೆ ಏನಾದರೂ ಮಾಹಿತಿ ಬಂದಾಗ ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಗಿವ್ ದ ಇನ್ಫಾರ್ಮೇಶನ್ ಟು ಯು. ಅವರಿಗೆ ನನ್ನ ಹತ್ರ ಮಾಹಿತಿ ಇದ್ದಾಗ ಸದ್ಯಕ್ಕೆ ಅವ್ರ ಏನು ಮಾಹಿತಿ, ನನ್ನ ಹೃದಯದಲ್ಲಿ ಯಾವ ಮಾಹಿತಿ, ಮನಸ್ಸಿನಲ್ಲಿಯೂ ಯಾವ ಮಾಹಿತಿ, ಆಸಕ್ತಿ ಮಾಹಿತಿ ಇರುವುದಿಲ್ಲ. ನಿಜಕ್ಕೂ ಪದೇ ಪದೇ ಯಾಕೆ ಅದು ಹೋಗ್ತದೆ, ಸುದ್ದಿ ಯಾಕೆ ಅದನ್ನು ನೀವು ಅದಕ್ಕೆ ಯಾರು ಕಾರಣ ಅಂತ ನನಗೆ ಗೊತ್ತಿಲ್ಲ. ಯಾರು ಕಾರಣ? ನಿಮ್ಮ ಪಕ್ಷದವರೇ ಇರ್ಬೋದಾ, ಬಿಜೆಪಿಯವರ ಅಥವಾ ನಿಮ್ಮ ಪಕ್ಷದ? ನಾನು ಯಾಕೆ ನನ್ನ ಬಗ್ಗೆ ಚರ್ಚೆ ನಡೀತಾ ಇದ್ದರೆ ನಾನು ಅದಕ್ಕೆ ಸಂತೋಷ ಪಡ್ತೀನಿ. ನಾನು ಅದಕ್ಕೆ ದುಃಖ ಪಡುವುದಾಗಿ, ಇನ್ನೊಬ್ಬರನ್ನು ದೂರುವುದಾಗಿ ಯಾಕೆ ಪಡ್ತೀನಿ? ಸರ್, ನಿಮ್ಮ ರಾಜಕೀಯ ಜೀವನದ ಬಗ್ಗೆ ಹೇಳಿ ಸರ್. ಅದಕ್ಕೆ 1 ಗಂಟೆ ಬೇಕಾಗ್ತದೆ. ನೀವು ಹಿಂದೆ ಅದ್ದಲ್ಲ, ಮುಂದಿನ ರಾಜಕೀಯ ದೇವ್ರು ನಡೆಸಲಿಕ್ಕೆ ಆಗ್ತದೆ. ಅಲ್ಲ, ಈಗ ನೆಕ್ಸ್ಟ್ ಏನಾದ್ರು ಪಕ್ಷದ ಮಾಡೋ ಪ್ಲಾನ್ ಇದ್ರೆ ಕಾಂಗ್ರೆಸ್ ಎಲ್ಲ ಪ್ಲೇಸ್ ಅನ್ನು ಯಾರು ತುಂಬ್ತಾರೆ? ಏನು ಕಾಂಗ್ರೆಸ್ ಅಲ್ಲಿ ಆ ಪ್ಲೇಸ್ ಅನ್ನು ಯಾರು ನೀವು ತುಂಬ್ತಾರೆ? ಬಿಜೆಪಿ ಸೇರಿದ್ರೆ ನಿಮ್ಮ ಜಾಗಕ್ಕೆ ಯಾರು? ಇದು ಊಹಾತ್ಮಕ ಪ್ರಶ್ನೆ, ಇನ್ನೂ ಸಮಯ ಅದಕ್ಕೆ ಬಂದಿಲ್ಲ. ಮಾಹಿತಿ ಬಂದಾಗ ಕೊಡ್ತೀನಿ. ಥ್ಯಾಂಕ್ ಯು. ಆದರೆ ಬಿಜೆಪಿ ಮೂಲಗಳ ಪ್ರಕಾರ ಪ್ರಮೋದ್ ಮಧ್ವರಾಜ್ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಗೊಂಡು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಉತ್ಸುಕರಾಗಿದ್ದು, ಇದಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಒಪ್ಪಿಗೆ ನೀಡಿದೆ ಎಂದು ಹೇಳಲಾಗಿದೆ.